ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂಥ ಸಮಸ್ತ ವೀಕ್ಷಕರಿಗೆ ಈ ವಿಶೇಷ ಸಂಚಿಕೆಗೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಮದುವೆಯ ಸೀಸನ್ ಎಲ್ಲ ಬಂಗಾರ ತಗೊಳ್ಳಿಕ್ಕೆ ಅಂಗಡಿಯ ಮುಂದೆ ಮುಗಿಬಿದ್ದಿದ್ದಾರೆ. ಆದರೆ ನಿಮಗೆ 600 ರೂಪಾಯಲ್ಲೇ ಒಂದು 10 ಗ್ರಾಮ್ ಬಂಗಾರವನ್ನು ಪಡೆಯುವಂಥ ಅವಕಾಶ ಈ ಸ್ಕೀಮ್ನ ಮೂಲಕ ಸಿಗ್ತಾ ಇದೆ. ಯಾವ ಸ್ಕೀಮ್ ಅಂತ ನಿಮಗೆ ಗೊತ್ತಾಗದಿದ್ದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಅವರ ಈ ವಂಡರ್ಫುಲ್ ಸ್ಕೀಮ್ ಇದು. 7 ತಿಂಗಳ ಕಾಲ ಬಹಳ ಚೆನ್ನಾಗಿ ನಿಮ್ಮೆಲ್ಲರ ಸಪೋರ್ಟ್ನಿಂದ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಡ್ಕೊಂಡು ಬಂದಿದೆ. ಇದು 7ನೇ ತಿಂಗಳ ಡ್ರಾಲಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿದ್ದಾರೆ ಸ್ಪಂದನ ವಾಹಿನಿಯ ಸಂದೇಶ್ ಕಟಪಾಡಿ ಅವರು. ಈಸ್ ಅ ನೈಸ್ ಡ್ಯಾನ್ಸರ್, ರೈಡರ್ ಎಲ್ಲ ಕೂಡ ಹೌದು. ಸಂದೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ವಿತ್ ದಸ್ ದ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಪ್ರೈಟರ್ಸ್ ಆಫ್ MK ಗ್ರೂಪ್ ಆ್ಯಂಡ್ ಶೈನ್ ಎಂಟರ್ಪ್ರೈಸಸ್, ಫಿರೋಜ್ ಖಾನ್ ಹಾಗೆ ಮುಜಾಫಿರ್ ಅಹಮದ್ ಅವರಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿ ಪ್ರಭುರಾಮ್ ಹಾಗೆ ಬಾಬುಲಾಲ್ ಅವರ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸೊ 7 ತಿಂಗಳ ಕಾಲ ಕಳೆದು ಹೋಗಿ ಆಗಿದೆ. ನೀವೆಲ್ಲ ಬಹಳ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಇದು 7ನೆಯ ಡ್ರಾದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಫಸ್ಟ್ ಆಫ್ ಆಲ್ ಇವತ್ತಿನ ಅದೃಷ್ಟ ಯಾರಿಗೆ ಒಲಿತದೆ ಅಂತ ಖಂಡಿತವಾಗಿ ನನಗಂತೂ ಗೊತ್ತಿಲ್ಲ. ಆದರೆ ಒಲಿದವರಿಗೆ ಬಹಳ ಖುಷಿ ಅಂತೂ ಖಂಡಿತವಾಗಿ ಆಗ್ತದೆ. ಕಳೆದ ತಿಂಗಳಿನ ನೀವೆಲ್ಲ ಫೋಟೋಸ್ಗಳನ್ನು ನೋಡಿದ್ದೀರಿ ಯಾರಿಗೆ ಅದೃಷ್ಟ ಒಲಿದಿದೆ ಅಂತ. ಈ ತಿಂಗಳು ನೋಡಿ, ಇಷ್ಟೆಲ್ಲ ಗಿಫ್ಟ್ ಹ್ಯಾಂಪರ್ಸ್, ಇಷ್ಟೆಲ್ಲ ಸ್ಪೆಷಲ್ ಬಹುಮಾನಗಳನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಖಂಡಿತವಾಗಿ ಇದು ಯಾರು ಪಾಲಾಗ್ತದೆ ಅನ್ನೋದನ್ನು ನಾವು ಖಂಡಿತವಾಗಿ ನೋಡಬೇಕಾಗ್ತದೆ. ಈ ತಿಂಗಳಲ್ಲಿ ನಾವು ನಿಮಗೆಲ್ಲ ಗೊತ್ತಿರುವ ಹಾಗೆ 10 ಗ್ರಾಮ್ ಚಿನ್ನ ಬಂಪರ್ ಬಹುಮಾನವಾಗಿ ಕೊಡ್ತಾಯಿದ್ದೇವೆ. ಅದರ ಜೊತೆಗೆ 3 ಚಿನ್ನದ ಉಂಗುರವನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ದೇವೆ ಮತ್ತು 3 ಗಿಫ್ಟ್ ಹ್ಯಾಂಪರನ್ನು ಎಕ್ಸ್ಟ್ರಾ ಕೊಡ್ತಾ ಇದ್ದೇವೆ. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ನಿಮಗೋಸ್ಕರ. ಸೊ ಜಾಸ್ತಿ ತಡ ಮಾಡೋದು ಸರಿಯಲ್ಲ ಅಂತ ನಾನು ಅಂದುಕೊಳ್ತೇನೆ. ಸೊ ಮೊದಲನೇದಾಗಿ 3 ಗಿಫ್ಟ್ ಹ್ಯಾಂಪರ್ಸ್ಗಳನ್ನು ತೆಗೆಯುವಂಥ ಸಮಯ. ಸೊ ನಾನು ಈ ಗಿಫ್ಟ್ ಹ್ಯಾಂಪರ್ಸನ್ನು ತೆಗಿಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ ಪ್ರಭುರಾಮ್ ಹಾಗೆ ಬಾಬುಲಾಲ್ ಅವರಲ್ಲಿ. ದಯವಿಟ್ಟು ಮುಂದೆ ಬರಬೇಕು ಸರ್. ಮೊದಲು ಈ ಎಲ್ಲ ಕಾಯಿನ್ಸ್ಗಳನ್ನು ನಾವು ನಮ್ಮ ಡಬ್ಬಿಗೆ ಹಾಕಬೇಕು, ಈ ಅದೃಷ್ಟದ ಡಬ್ಬಿಗೆ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಡಬ್ಬಿಯನ್ನು ಒಂದು ಸಲ ತೋರಿಸಿಬಿಡಿ ಸರ್. ನಮ್ಮ ಅದೃಷ್ಟದ ಡಬ್ಬಿ ಈಗ ಖಾಲಿ ಇದೆ. ಸೊ ನಿಮ್ಮೆಲ್ಲರ ಕೂಪನ್ ಸಂಖ್ಯೆಗಳು ಈಗ ಆ ಅದೃಷ್ಟದ ಡಬ್ಬಿಯೊಳಗೆ ಖಂಡಿತವಾಗಿ ಸೇರ್ತದೆ. ಯಾರಿಗೆ ಒಲಿತದೆ ಈ ಅದೃಷ್ಟ ಅನ್ನುವಂತಹ ಕುತೂಹಲ ಖಂಡಿತವಾಗಿ ಸಹಜವಾಗಿ ಎಲ್ಲರಲ್ಲಿ ಇದ್ದದ್ದೇ. ಸೊ ಒಂದ್ಸಲ ಫುಲ್ ಶಫಲ್ ಮಾಡಿಬಿಡಿ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ ಪ್ರಭುರಾಮ್ ಸರ್ ಅವರಲ್ಲಿ, ದಯವಿಟ್ಟು ಮೊದಲ ಗಿಫ್ಟ್ ಹ್ಯಾಂಪರ್ ಯಾರಿಗೆ ಹೋಗ್ತದೆ ಅಂತ ನೋಡಬೇಕು. ಮೊದಲೊಂದು ಸಲ ಶಫಲ್ ಮಾಡಿಬಿಡಿ ಕೈ. ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ ಈ ವರ್ಷ, ಅಂದರೆ 2023 ನೀವು ಖಂಡಿತವಾಗಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. 2023 202 and 3. ಸೊ ಮೊದಲ ಅದೃಷ್ಟದ ಕೂಪನ್ ಸಂಖ್ಯೆ ಒಂದು ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ 2023 ನಂಬರ್ಗೆ. ಇದು ಹೋಗ್ತಾ ಇದೆ ಸಂಜೀವ ಪೂಜಾರಿ ಅವರಿಗೆ, ನಿಟ್ಟೆ. ಓಕೆ, ಸಂಜೀವ ಪೂಜಾರಿ ನಿಟ್ಟೆ ಅವರಿಗೆ ಈ ಮೊದಲ ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸರ್, ಆದಷ್ಟು ಬೇಗ ನೀವು ಕಲೆಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಗಿಫ್ಟ್ ಹ್ಯಾಂಪರ್ನ ಒಂದು ಅದೃಷ್ಟದ ಕೂಪನನ್ನು ತೆಗಿಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಬಾಬುಲಾಲ್ ಅವರಲ್ಲಿ. ದಯವಿಟ್ಟು ಒಂದು ಸಲ ಫುಲ್ ಶಫಲ್ ಮಾಡಿಬಿಡಿ ನಿಮ್ಮ ಕೈಯಲ್ಲಿ. ಸೊ 2ನೆಯ ಗಿಫ್ಟ್ ಹ್ಯಾಂಪರ್ನ ಕೂಪನ್ ನಂಬರ್ 0095, ಓನ್ಲಿ 95 0095 ಬುಷ್ರಾ. ಓಕೆ, ಸೊ ಬುಷ್ರಾ ಈ ಉಡುಪಿಗೆ ಈ ಗಿಫ್ಟ್ ಹ್ಯಾಂಪರ್ ಬಂದಿದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ನಿಮಗೂ. ಆದಷ್ಟು ಬೇಗ ನೀವು ಈ ಗಿಫ್ಟ್ ಹ್ಯಾಂಪರನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ 3rd ಗಿಫ್ಟ್ ಹ್ಯಾಂಪರನ್ನು ಕೂಪನನ್ನು ಕಲೆಕ್ಟ್ ಮಾಡಲಿಕ್ಕೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಪ್ರಭುರಾಮ್ ಸರ್ ಅವರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಒಂದ್ಸಲ ಶಫಲ್ ಮಾಡಿ ತೆಗೆ. 3ನೆಯ ಗಿಫ್ಟ್ ಹ್ಯಾಂಪರ್ ಯಾರ ಪಾಲಿಗೆ ಆಗ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಸೊ ದನ ಕೂಪನ್ ನಂಬರ್ ಈಸ್ 006 and 0 60 006 and 0 60. ಸೊ
ಮಣಿಪುರಕ್ಕೆ ಉಡುಪಿಗೆ ಮತ್ತೊಂದು ಗಿಫ್ಟ್ ಹ್ಯಾಂಪರ್ ಬಂದಿದೆ ರಮೇಶ್ ಅವರಿಗೆ. ರಮೇಶ್ ಅವರೇ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ನಿಮಗೂ ಕೂಡ ಅಂತ ಹೇಳ್ತೇನೆ. ಸೊ 3 ಗಿಫ್ಟ್ ಹ್ಯಾಂಪರ್ಸ್ಗಳ ಕತೆ ಅಲ್ಲಿಗೆ ಆಗಿ ಹೋಗಿದೆ. ಆದರೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಇನ್ನೂ ಅದೃಷ್ಟ ಒಲಿಲಿಕ್ಕೆ ಇನ್ನೊಂದು 4 ಬಹುಮಾನಗಳು, ಬಂಪರ್ ಬಹುಮಾನಗಳಿವೆ. ಸೊ ಅದನ್ನು ಕೂಡ ತೆಗೆಯುವಂಥ ಸಮಯ. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್, ನಮ್ಮ ಅತಿಥಿಗಳು ಇಲ್ಲೇ ಇದ್ದಾರೆ, ಸಂದೇಶ್ ಫೈನೆಸ್ಟ್ ಡ್ಯಾನ್ಸರ್ಸ್, ಬೈಕ್ ರೈಡರ್ ಕೂಡ ಹೌದು, ಸ್ಪಂದನ ವಾಹಿನಿಯಲ್ಲಿ ಈಗ ಸದ್ಯಕ್ಕೆ ಕೆಲಸದಲ್ಲಿದ್ದಾರೆ. ಹಾಗಾಗಿ ಅವರನ್ನು ನಾನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮೊದಲ ಗಿಫ್ಟ್ ಹ್ಯಾಂಪರ್ ಅಂದರೆ ಚಿನ್ನದ ಉಂಗುರದ ಪಾಲುದಾರರು ಯಾರಾಗ್ತಾರಂತ ನೋಡಬೇಕಾಗಿದೆ. ದಯವಿಟ್ಟು ಆ ಕೂಪನನ್ನು ತೆಗಿಬೇಕು. ಒಂದ್ಸಲ ಕೈ ತೋರಿಸಿ ಬಿಡಿ ನಿಮ್ದು. ಪ್ಲೀಸ್ ಶಫಲ್ ಇಟ್. ಮೊದಲ ಚಿನ್ನದ ಉಂಗುರದ ಪಾಲುದಾರರು 0039, ಎಲ್ಲ 100ರ ಒಳಗೆ ಬರ್ತಾ ಇದೆ. 0039 ಈ ಕೂಪನ್ ಸಂಖ್ಯೆಯ ಓನರ್ ಖಂಡಿತವಾಗಿ ಮೊದಲ ಚಿನ್ನದ ಉಂಗುರದ ಪಾಲುದಾರರಾಗ್ತಿದ್ದಾರೆ. ಜಿಯಾನ್ ಉಡುಪಿ, ಮತ್ತೆ ಒಂದು, ಇವತ್ತು 4 ಬಹುಮಾನ ಉಡುಪಿಗೆ ಬಂದಾಗಿದೆ. ಸೊ ಜಿಯಾನ್ ಅವರೇ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್, ಮೊದಲ ನೀವು ಸರ್ಪ್ರೈಸ್ ಚಿನ್ನದ ಉಂಗುರದ ಓನರ್ ನೀವಾಗಿದ್ದೀರಿ ಈಗ. ಸೊ 2ನೇ ಒಂದು ಕೂಪನ್ ಸಹ ಕೂಡ ತೆಗಿಬೇಕು ಸರ್. ಈಗ ಸ್ವಲ್ಪ ಒಳ್ಳೆ ಶಫಲ್ ಮಾಡಿ, ಕೆಳಗಿಂದೆಲ್ಲ ಮೇಲೆ ಬರಲಿ ಒಂದ್ಸಲ. ಓಕೆ, ಸೊ 2ನೆಯ ಚಿನ್ನದ ಉಂಗುರದ ಯಾರಿಗೆ ಸಲ್ತದೆ? ಈ ಕೂಪನ್ ನಂಬರ್ 0382 382 ಕೂಪನ್ ನಂಬರ್ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಸ್ಕೀಮಿನ 7ನೆಯ ಈ ಕಂತಿನ ದ್ವಿತೀಯ ಸರ್ಪ್ರೈಸ್ ಬಹುಮಾನವನ್ನು ಗೆದ್ದಿದ್ದಾರೆ. ಸೊ ಆಸಿಫ್ ಸುರತ್ಕಲ್ ಕೃಷ್ಣಾಪುರ ಅವರಿಗೆ ಸಲ್ತಾ ಇದೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಆಸಿಫ್, ಆದಷ್ಟು ಬೇಗ ನೀವು ನಿಮ್ಮ ಬಹುಮಾನವನ್ನು ಕಲೆಕ್ಟ್ ಮಾಡಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕೊನೆಯ ಒಂದು ಚಿನ್ನದ ಉಂಗುರದ ಪಾಲ್ದಾರರು ಯಾರಾಗ್ತಾರಂತ ನೋಡಬೇಕಾಗಿದೆ. ಅದಕ್ಕೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಸಂದೇಶ್ ಅಗೈನ್. ಸಂದೇಶ್ ಅವರೇ, ಈಗ ಒಂದು ದೊಡ್ಡ ಸಂಖ್ಯೆ ಬರಲಿ ಅನ್ನೋದು ನಮ್ಮೆಲ್ಲರ ಆಸೆ. ಸೊ 3ನೆಯ ಸರ್ಪ್ರೈಸ್ ಚಿನ್ನದ ಉಂಗುರದ ಓನರ್ ಆಗ್ತಾ ಇದ್ದಾರೆ. ಅಲ್ಲೇ ಹತ್ತಿರದಲ್ಲೇ ಉಂಟು, 372 ಅಲ್ಲೇ ಇದೆ, 372 0372 ರಸೀನ್ ಸುರತ್ಕಲ್. ಮತ್ತೆ ಸುರತ್ಕಲ್ಗೆ ಇನ್ನೊಂದು ಚಿನ್ನದ ಉಂಗುರ ಹೋಗ್ತಿದ್ದಾರೆ. ರಸೀನ್ ಅವರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್, ಆದಷ್ಟು ಬೇಗ ನೀವು ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕು ಬಂಪರ್ ಬಹುಮಾನಗಳನ್ನು ತೆಗಿಲಿಕ್ಕೆ. ಆದರೆ ಅದಕ್ಕಿಂತಲೂ ಮುಂಚೆ ನಮ್ಮ ಜೊತೆ ಅತಿಥಿಗಳಾಗಿದ್ದಾರೆ ಸಂದೇಶ್ ಕಡ್ಪಾಡಿ ಅವರು. ಈ ಕಾರ್ಯಕ್ರಮದ ಬಗ್ಗೆ, ಈ ಸ್ಕೀಮ್ನ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶೈನ್ ಎಂಟರ್ಪ್ರೈಸಸ್ ಈ ಒಂದು ಗ್ರೂಪಿಗೆ ಮೊದಲಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿಗೆ ಬರಮಾಡಿಸಿದ್ದಕ್ಕೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಒಂದು ಉತ್ತಮವಾಗಿ ನೆರವೇರುತ್ತಿದೆ. ಈ ಒಂದು ಗ್ರೂಪ್ ಇನ್ನಷ್ಟು ಬೆಳೆಯಲಿ. ಹಾಗೆಯೇ ಈಗಾಗಲೇ ಬಹುಮಾನ ಸಿಕ್ಕಿದ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಇನ್ನಷ್ಟು ಮೆಂಬರ್ ಇಂಥದ್ದು ಈ ಒಂದು ಗ್ರೂಪಿಗೆ ಆ್ಯಡ್ ಆಗಲಿ, ಇಂಥದ್ದು ಕಾರ್ಯಕ್ರಮ ತುಂಬ ಆಗ್ತಿರಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಒಂದು ಶೈನ್ ಎಂಟರ್ಪ್ರೈಸಸ್ ಎಲ್ಲ ಕಡೆ, ದೇಶದ ಎಲ್ಲ ಕಡೆ ಇನ್ನಷ್ಟು ಇವರ ಸಂಸ್ಥೆಗಳು ಬೆಳೆಯಲಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಶೈನ್ ಎಂಟರ್ಪ್ರೈಸಸ್ ಇಡೀ ವರ್ಲ್ಡ್ ವೈಡ್ ಶೈನ್ ಆಗಲಿ ಅನ್ನೋದೇ ಇವರ ಆಸೆ, ನಮ್ಮದು ಆಸೆ ಅದೇ. ಸೊ ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕಿಂತಲೂ ಮುಂಚೆ ನಮ್ಮ ಪ್ರೊಪ್ರೈಟರ್ ಇದ್ದಾರೆ ಫಿರೋಜ್ ಖಾನ್ ಸರ್, ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆ. ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಾವು 6 ತಿಂಗಳನ್ನು ಮುಗಿಸಿಕೊಂಡು 7ನೇ ತಿಂಗಳಿಗೆ ಪಾದಾರ್ಪಣೆ ಮಾಡಿಸಿದ್ದೇವೆ, ಆಯಿತು ಕೂಡ. ಇದೆಲ್ಲ ನಿಮ್ಮೆಲ್ಲ ಸಹಕಾರದಿಂದ ಈ ಒಂದು ಪ್ರೋಗ್ರಾಮ್ನ ನಡೀತಾ ಇದೆ, ಈ ನಮ್ಮ ಗ್ರೂಪನ್ನು ನಡೀತಾ ಇದೆ. ಇನ್ನು ಮುಂದೆಯೂ ಕೂಡ ಇದೇ ರೀತಿ ನಮ್ಮೊಂದಿಗೆ ಸಹಕರಿಸಬೇಕು ನಿಮ್ಮಲ್ಲಿ ಕೇಳಿಕೊಡುತ್ತೇನೆ. ಅದು ಪ್ರೈಸು ಸಿಕ್ಕಲಿಲ್ಲ ಅಂತ ಯಾರು ನಿರಾಶೆ ಆಗಬಾರ್ದು. ಇನ್ನು ಮುಂದೆ ಇನ್ನೂ ಸಹ 14 ಎಷ್ಟಿದೇನು 11 ಇನ್ಸ್ಟಾಲ್ಮೆಂಟ್ ಕಂತುಗಳು ಬಾಕಿ ಇದೆ. ಇನ್ನು ಒಳ್ಳೆ ಪ್ರೈಸ್ಗಳಿದೆ, ಸ್ಕೂಟರ್ಸ್ ಇದೆ ಮತ್ತು ಆಲ್ಟೋ ಕಾರ್ ಇದೆ. ನಿಮ್ಮ ಕನಸಿನ ಮನೆ ಕೊನೆಯ ಪ್ರೈಸ್ ಅದು ಕೂಡ ನಿಮಗೆ ಇದಾಗ್ತಾ ಇದೆ. ಆದ್ದರಿಂದ ಎಲ್ಲರಿಗೆ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ
ಥ್ಯಾಂಕ್ ಯು ಆಲ್. ಸೊ ಈ 7 ಕಂತಲ್ಲಿ ಯಾರಿಗೆಲ್ಲ ಬಹುಮಾನ ಸಿಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಆ ಮನೆ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಅಂದ್ಕೊಳ್ತೇನೆ ನಾನು. ಸೊ ನೀವು ಯಾರು ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ, ಮನುಷ್ಯನಿಗೆ ಒಂದೇ ಸಲ ಅದೃಷ್ಟ ಬರೋದಂತೆ. ಇಲ್ಲಿ MK ಗ್ರೂಪ್ ಮತ್ತು ಶೈನ್ ಎಂಟರ್ಪ್ರೈಸಲ್ಲಿ ನಿಮಗೆ 18 ಬಾರಿ ನಿಮ್ಮ ಅದೃಷ್ಟ ಪರೀಕ್ಷೆ ಖಂಡಿತವಾಗಿ ಆಗ್ತದೆ. ಹಾಗೆ ಒಂದು ಸಲ ಸಿಕ್ಕದಿದ್ರೆ ಮತ್ತಿನ್ನೊಮ್ಮೆ ಖಂಡಿತವಾಗಿ ಸಿಗ್ತದೆ. ಈ ತಿಂಗಳು ಸಿಗದಿದ್ರೆ ಮರುದಿನ ನೆಕ್ಸ್ಟ್ ತಿಂಗಳು ಖಂಡಿತವಾಗಿ ನಿಮಗೆ ಸಿಗ್ತದೆ. ಸೊ ಸಿಗದೆ ಎಲ್ಲಿಗೂ ಹೋಗೋದಿಲ್ಲ, ಅದೃಷ್ಟ ಖಂಡಿತವಾಗಿ ಎಲ್ಲರಿಗೆ ಇದ್ದೇ ಇರ್ತದೆ ಅಂತ ಹೇಳ್ತಾ, ಬಹುಶಃ ಈ ಒಂದು ಸುಂದರವಾದಂಥ ಸ್ಕೀಮಿನ 7ನೇ ಕಂತಿನ ಬಂಪರ್ ಬಹುಮಾನವನ್ನು ನಾವು ಯಾರಿಗೆ ಹೋಗ್ತದೆ ಅನ್ನೋದನ್ನು ನೋಡಬೇಕು. ಅದಕ್ಕಿಂತಲೂ ಮುಂಚೆ ನೀವೆಲ್ಲ ಸ್ವಲ್ಪ ಇದು 10ನೇ ತಾರೀಕಿನಿಂದ ನಂತರ ಕಟ್ಟಿದವರನ್ನೆಲ್ಲ ಮತ್ತೆ ಪುನಃ ಅದರೊಳಗೆ ಹಾಕಬೇಕು ನಾವು. ಈಗ ಒಂದು ಹೇಳೋದು ಯಾವತ್ತೂ ಸಹ ಈ ಸ್ವಲ್ಪ ಅಷ್ಟೇ ಇದ್ದಾಗೆ ಉಂಟಲ್ಲ ಸ್ವಲ್ಪ ಲಾಸ್ಟ್ ಟೈಮಿಗಿಂತ ಅಷ್ಟೇ ಸ್ವಲ್ಪ ಕಮ್ಮಿ ಇದ್ದಾಗ ಏನೋ ಅನ್ನಿಸ್ತಾ ಉಂಟು. ಬಹುಶಃ ಇದು 18ನೇ ಕಂತಾಗುವಾಗ ಖಾಲಿ ಆಗ್ತದೇನೋ ಅಲ್ಲ. ಸೊ ಅದರದ್ದೇ ನಾವು ಆಸೆಯಲ್ಲಿರೋದು, ಯಾಕಂತಂದರೆ ಇಷ್ಟು ಬಹುಮಾನಗಳು ನೀವು ಮಿಸ್ ಮಾಡ್ಕೊಂಡಿಲ್ಲ ಅಂತ ನಮಗೆ ಬೇಜಾರು. ಸೊ ಮುಂದಿನ ಕಂತಂತೂ ನೀವು 15ನೇ ತಾರೀಕು ಕಟ್ಟುವವರು 10 ತಾರೀಕಿಗೆ ಕಟ್ಟಿದರೆ ಅದರಲ್ಲಿ ನಿಮಗೆ ಇನ್ನೊಂದು 4 ಬಹುಮಾನವನ್ನು ಪಡೆಯುವಂಥ, ಇನ್ನೊಂದು 6 ಬಹುಮಾನವನ್ನು ಪಡೆಯುವಂಥ ಅವಕಾಶ ಸಿಗ್ತದೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಅಂತ ಹೇಳ್ತಾ, ನಂತರ ಕಟ್ಟಿದವರನ್ನು ಕೂಡ ನಾವು ನಮ್ಮ ಅದೃಷ್ಟದ ಒಂದು ಬಾಕ್ಸಿಗೆ ಹಾಕಬೇಕು ಅಂತ ನಾನು ಫಿರೋಜ್ ಖಾನ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆ್ಯಂಡ್ ಈಗ ಸರ್ಪ್ರೈಸ್ ಬಹುಮಾನಗಳು ಮತ್ತು ಈ ಗಿಫ್ಟ್ ಹ್ಯಾಂಪರ್ಸ್ ಗೆದ್ದವರನ್ನು ಕೂಡ ನಾವು ಹಾಕ್ತೇವೆ. ಅಂದರೆ ಬಂಪರ್ ಬಹುಮಾನ ಅವರಿಗೂ ಸಿಗ್ಲಿಕ್ಕೆ ಸಾಕು. ಸೊ 2 ಲಾಟ್ರಿ ಒಂದೇ ಸಲ ಹೇಳಲಿಕ್ಕೆ ಸಾಕು, ಸೊ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದೃಷ್ಟದ ಕೋಣೆಯನ್ನು ನಾವು ಮುಚ್ಚಿದ್ದೇವೆ. ಒಂದು ಬಾರಿ ಚೆನ್ನಾಗಿ ಶಫಲ್ ಮಾಡಿಬಿಡಿ ಸರ್. ಸೊ ಸಂದೇಶ್ ಅವರೇ, ನಿಮ್ಮ ಅದೃಷ್ಟದ ಕೈಯಿಂದ 10 ಗ್ರಾಮ್ ಚಿನ್ನವನ್ನು ಗೆಲ್ಲುವಂತಹ ಕೂಪನ್ ನಂಬರನ್ನು ನೀವೇ ಆಯ್ಕೆ ಮಾಡಬೇಕು. ಮೊದಲು ಇನ್ನೊಮ್ಮೆ ಕೈ ತೋರಿಸಿ ಬಿಡ್ತೀರಾ? ಹಾಂ, ಶಫಲ್ ಇಟ್ ವೆರಿ ನೈಸ್ಲಿ. MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ 7ನೇ ಕಂತಿನ ಬಂಪರ್ 10 ಗ್ರಾಮ್ ಚಿನ್ನವನ್ನು ಗೆಲ್ಲುವಂತಹ ಅದೃಷ್ಟಶಾಲಿ ಕೂಪನ್ ನಂಬರ್ 7, 6 and 1. 761 761. ರುಕಿಯಾ ಹುಸೇನ್ ಉಚ್ಚಿಲಾ ಅವರಿಗೆ ಸಲ್ತಾ ಇದೆ. ಬಹುಶಃ ಇದು ಸಹ ಸ್ವಲ್ಪ ಉಡುಪಿಯ ಒಳಗೆ ಬಂದಿದೆ. ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್. 10 ಗ್ರಾಮ್ ಚಿನ್ನವನ್ನು ಗೆಲ್ಲುವಂಥ ಒಂದು ಅವಕಾಶ ನಿಮಗೆ ಒಲಿದು ಬಂದಿದೆ. ನಿಮ್ಮ ಅದೃಷ್ಟ ಇವತ್ತು ಒಲಿದು ಬಂದಿದೆ. ವಿ ಡೆಫಿನೆಟ್ಲಿ ಟ್ರೈ ಟು ಕಾಂಟ್ಯಾಕ್ಟ್, ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ನಾವು ಖಂಡಿತವಾಗಿ ನಾವು ಮಾಡ್ತೇವೆ. ಆದರೆ ಒಂದು ರಿಕ್ವೆಸ್ಟ್ ಅಂತಂದರೆ ನೆಕ್ಸ್ಟ್ ತಿಂಗಳು ಕಟ್ಟುವಾಗ ದಯವಿಟ್ಟು ಪ್ಲೀಸ್ 10ನೇ ತಾರೀಕು ಒಳಗೆ ಕಟ್ಟಿಬಿಡಿ. ಯಾಕಂದರೆ ನಿಮಗೆ 3 ಗಿಫ್ಟ್ ವೋಚರ್ಸ್ ಇದೆ, ಗಿಫ್ಟ್ ಹ್ಯಾಂಪರ್ಸ್ ಇದೆ, 3 ಚಿನ್ನದ ಉಂಗುರವನ್ನು ಗೆಲ್ಲುವಂಥ ಅವಕಾಶ ಇದೆ, ಮತ್ತು ಒಂದು ಬಂಪರ್ ಬಹುಮಾನ ಎಲ್ಲವನ್ನು ಗೆಲ್ಲುವಂಥ ಅವಕಾಶ ಇದೆ. ಸೊ ದಯವಿಟ್ಟು ಆನ್ ಬಿಫೋರ್ 10th of the month ಕಟ್ಟಿಬಿಡಿ ಪ್ಲೀಸ್. ರುಖಿಯಾ ಅವರು ಕಾಲಿಗೆ ಸಿಗ್ತಾರಾ ನೋಡುವ. ಕಳೆದ ತಿಂಗಳಂತೂ ಇಟ್ ವಾಸ್ ಮೆಮೊರೇಬಲ್, ಅದು ಮರೀಲಿಕ್ಕೇ ಇಲ್ಲ. ಈ 7 ತಿಂಗಳಲ್ಲಿ ಆ 6ನೇ ತಿಂಗಳಿನ ಒಂದು ಡ್ರಾ ಇದೆಯಲ್ಲ, ಅದು ಇಟ್ ವಾಸ್ ಅಮೇಝಿಂಗ್. ಅವರ ರೆಸ್ಪಾನ್ಸ್ ಮತ್ತು ಅವ್ರು ಮಾತಾಡಿದ ರೀತಿ, ಅವರಿಗೆ ಅದರ ಅಗತ್ಯ ಇರುವಂಥ ನೀಡ್ ಎಲ್ಲ ಕೂಡ ಭಾಳ ಖುಷಿಯಾಗಿದ್ದು. ಬಹುಶಃ ರುಖಿಯಾ ಅವರು ರಿಸೀವ್ ಮಾಡ್ತಾ ಇಲ್ಲ. ಸೊ ಮತ್ತೊಮ್ಮೆ ಪ್ರಯತ್ನ ಮಾಡ್ತೇವೆ. ಎಲ್ಲಾದರೂ ಇದು ನಮ್ಮ ಅದೃಷ್ಟದ ಪರೀಕ್ಷೆ ಈಗ. ಬಹುಶಃ ಬ್ಯುಸಿ ಇದ್ದಾರೆ ಕಾಣ್ತದೆ. ಅವರನ್ನು ನಾವು ಮತ್ತೆ ಖಂಡಿತವಾಗಿ ಸಂಪರ್ಕಿಸ್ತೇವೆ ಅಥವಾ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿ ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ರುಖಿಯಾ ಅವರೇ. 10 ಗ್ರಾಮ್ ಚಿನ್ನ, ಇದು ನಾನು ಆಗಲೇ ಹೇಳಿದಾಗೆ ಇದು ಮದುವೆಯ ಸೀಸನ್.
ಇಲ್ಲಿ 1 ಗ್ರಾಮ್ ಚಿನ್ನ ತಗೊಳ್ಳಿಕ್ಕೆ ಈಗ ಚಿನ್ನದ ಅಂಗಡಿ ಮುಂದೆ ಎಲ್ಲ ಮುಗಿಬಿದ್ದಿರ್ತಾರೆ. ಅಂಥದ್ರಲ್ಲಿ ನಿಮಗೆ 10 ಗ್ರಾಮ್ ನೀವು ಮನೇಲಿ ಕೂತಲ್ಲೇ ಸಿಕ್ಕಿದೆ ಅಂದರೆ ನೀವು ನಿಜವಾಗಿ ಅದೃಷ್ಟವಂತರು ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಖುಷಿಯಾಗ್ತದೆ. ಹಾಗೆ ಶೈನ್ ಎಂಟರ್ಪ್ರೈಸಸ್ ಅವರ ಈ ಒಂದು ಸುಂದರ ಸ್ಕೀಮ್ನಲ್ಲಿ ನೀವು ಇವತ್ತು ವಿಜೇತರಾದದಕ್ಕೆ ಎಲ್ಲ ತಂಡದ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಆ್ಯಂಡ್ ಆಲ್ಸೋ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಅತಿಥಿಗಳಾಗಿ ಬಂದಂತಹ ಸಂದೇಶ್, ಥ್ಯಾಂಕ್ ಯು ಸೋ ಮಚ್. ನೀವು ಈ ಕಾರ್ಯಕ್ರಮಕ್ಕೆ ಬಂದು ಚೆಂದ ಮಾಡಿಕೊಟ್ಟಿದ್ದೀರಿ. ಈ ಕಾರ್ಯಕ್ರಮವನ್ನು ನಿಮಗೆ ತುಂಬ ಧನ್ಯವಾದಗಳು. ಅದಕ್ಕಿಂತಲೂ ಇನ್ನೂ ನಮ್ಮ ಪ್ರೊಪ್ರೈಟರ್ಗೆ ಧನ್ಯವಾದ ಹೇಳಬೇಕು. ಅದಕ್ಕಿಂತಲೂ ಮುಂಚೆ ದಯವಿಟ್ಟು ಆ್ಯಸ್ ಯೂಶ್ವಲ್ ನಾನು ಹೇಳುವ ಹಾಗೆ 10 ತಾರೀಕು ಒಳಗೆ ಪ್ಲೀಸ್ ಮೆಂಬರ್ಶಿಪ್ ಫೀಸನ್ನು ಕಟ್ಟಿಬಿಡಿ. ಹೇಗೂ ಕಟ್ತೀರಿ, ನೀವು ಕಟ್ಟಿದ ತಕ್ಷಣ ನಿಮ್ಮ ಸ್ಕ್ರೀನ್ಶಾಟ್ ಅಥವಾ ನಿಮ್ಮ ಕೂಪನ್ ನಂಬರನ್ನು ದಯವಿಟ್ಟು ಒಂದು ನೋಟ್ ಮಾಡಿ ನಮ್ಗೆ ಕಳಿಸಿಬಿಡಿ ಪ್ಲೀಸ್. ಸೊ ದ್ಯಾಟ್ ನಮಗೆ ಗೊತ್ತಾಗ್ತದೆ ಯಾರೆಲ್ಲ ಕಟ್ಟಿದ್ದಾರೆ ಯಾರೆಲ್ಲ ಕಟ್ಟಲಿಲ್ಲ ಅಂತ. ಸೊ ದಯವಿಟ್ಟು ಆದಷ್ಟು ಬೇಗ, ಅಂದರೆ ನೀವು 15 ತಾರೀಕು ಹೇಗೂ ಕಟ್ತೀರಿ, ಒಂದು 5 ದಿವಸ ಹಿಂದೆ ನೀವು ಕಟ್ಟಿದರೆ ನಿಮಗೆ ಇಷ್ಟೆಲ್ಲ ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶ ಖಂಡಿತವಾಗಿ ಸಿಗ್ತದೆ. ದಯವಿಟ್ಟು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ನಮ್ಮ ಜೊತೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ ಪ್ರೊಪ್ರೈಟರ್ಸ್ ಡೈರೆಕ್ಟರ್ಸ್ ಫಿರೋಜ್ ಖಾನ್ ಸರ್, ಮೊಹಮ್ಮದ್ ಮುಜಾಫಿರ್ ಸರ್ ಇಬ್ಬರು ಇದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ದಯವಿಟ್ಟು 7 ಕಂತಾಗಿದೆ, ಇನ್ನೂ ಒಂದು 11 ಕಂತು ಬಾಕಿ ಇದೆ. ದಯವಿಟ್ಟು ಈ 11 ಕಂತಲ್ಲಿ ನೀವೆಲ್ಲ 10ನೇ ತಾರೀಕು ಒಳಗೆ ಪೇ ಮಾಡಿ ಎಲ್ಲ ಬಹುಮಾನಗಳನ್ನು ನೀವೇ ಗೆಲ್ಲಿ ಅನ್ನೋದು ನಮ್ಮೆಲ್ಲರ ಆಸೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ. ವಿಜೇತರಿಗೆ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಸಲ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು.